ಹಾಯ್ ಎಲ್ಲ ಸಿನಿ ಪ್ರಿಯರಿಗೂ ಈ ನಿಮ್ಮ ಫಿಲ್ಮಿ ಚಾಟಿ ಮಾಡುವ ನಮಸ್ಕಾರಗಳು. ಇಂದಿನ ಸಂಚಿಕೆಯಲ್ಲಿ ಕರ್ಣ ಸೀರಿಯಲಲ್ಲಿ ಏನಾಗ್ತಾ ಇದೆ ಅಂತ ನೋಡೋಣ ಬನ್ನಿ ವೀಕ್ಷಕರೇ. ಕರ್ಣ ಎಂದಿನಂತೆ ವಾರ್ಡ್ಗೆ ವಿಸಿಟ್ ಮಾಡಿ ಪೇಷಂಟ್ನ ಚೆಕ್ ಮಾಡ್ತಾನೆ. ಪೇಷಂಟ್ ಎಲ್ಲ ನಾರ್ಮಲ್ ಆಗೇ ಇರ್ತಾನೆ. ಹಾಗೆ ಮಗುನು ಸಹ ಮಾತಾಡಿಸ್ಕೊಂಡು ಬರ್ತಾನೆ. ಅವನು ಬಂದು ಸ್ವಲ್ಪ ಹೊತ್ತಾದಮೇಲೆ ಕರ್ಣನ್ಗೆ ಒಂದು ನ್ಯೂಸ್ ಬರುತ್ತೆ. ಅದೇನಂತ ಅಂದರೆ ಇವತ್ತು ಡೆಲಿವರಿ ಆಗಿರುವ 3 ಪೇಷಂಟು ಡೆತ್ ಆಗಿದ್ದಾರೆ ಅಂತ. ಅಲ್ಲಿಂದ ಅವನು ಅವಸರದಲ್ಲಿ ಓಡೋಗಿ ಪೇಷಂಟ್ನ ನೋಡ್ತಾನೆ. ಆಲ್ರೆಡಿ ಅವರು ಡೆತ್ ಆಗಿದ್ರು. ಇದಕ್ಕೆ ಕಾರಣ ಏನಿರ್ಬೋದು ಅಂತ ನೋಡೋಕೆ ಹೋಗ್ತಾ ಇದ್ರೆ ಜನಗಳೆಲ್ಲ ಸೇರಿಕೊಂಡು ಕರ್ಣನ ಅಲ್ಲಿ ಚೆಕ್ ಮಾಡೋಕ್ಕೆ ಬಿಡ್ತಾ ಇರಲ್ಲ. ಜನಗಳೆಲ್ಲ ಧಿಕ್ಕಾರ ಧಿಕ್ಕಾರ ಅಂತ ಜೋರಾಗಿ ಗಲಾಟೆ ಶುರು ಮಾಡ್ತಾರೆ. ಈ ಕಡೆ ಕರ್ಣ ಅವ್ರ ಅಪ್ಪನ ಪ್ಲ್ಯಾನು ಸಕ್ಸಸ್ ಆಯಿತು ಅಂತ ಅವನು ಖುಷಿ ಪಡ್ತಾ ಇರ್ತಾನೆ. ಕರ್ಣ ಅವ್ರ ಅಪ್ಪ ಮಾಡಿದ ಪ್ಲ್ಯಾನ್ ಆದರೂ ಏನು, ಆ 3 ಜನ ಸಾಯೋದಕ್ಕೆ ಕಾರಣ ಏನು ಅಂತ ನೋಡೋಣ ಮುಂದಿನ ಎಪಿಸೋಡ್ನಲ್ಲಿ. ಥ್ಯಾಂಕ್ ಯು.